ಹುಚ್ಚರ ಆಸ್ಪತ್ರೆಯಾಗಿದ್ದ ಕೇರಳದಲ್ಲಿ ಮೇಲ್ವರ್ಗದವರ ಅನಾಚಾರ ದಬ್ಬಾಳಿಕೆಯಿಂದಾಗಿ ಮತಾಂತರವಾಗ್ತಾ ಇದ್ದ ಹಿಂದುಳಿದ ವರ್ಗಗಳಿಗೆ ಸ್ವರವಾಗಿ ಒಂದು ಶಕ್ತಿಯಾಗಿ ಅವರನ್ನ ಹಿಂದುತ್ವದಲ್ಲಿ ಉಳಿಸಿ ಕೇರಳವನ್ನ ದೇವರ ನಾಡನ್ನಾಗಿ ಪರಿವರ್ತಿಸಿದ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಗುರು. ಇಂಥವರ ಪಠ್ಯವನ್ನ ಪಠ್ಯಪುಸ್ತಕದಿಂದ ತೆಗೆದುಹಾಕಲಾಗಿದೆ. ಇದೀಗ ಆಗಿರುವಂತಹ ಲೋಪದೋಷಗಳನ್ನ ಸರಿಪಡಿಸುವ ಮುಖಾಂತರ ಮೇಲ್ವರ್ಗಗಳನ್ನ ಓಲೈಸಲು ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಮುಂದಾಗಿದ್ದಾರೆ ಎಂದು ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಅವರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರ ತಾರಕಕ್ಕೇರಿದ್ದು ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಒಂದಷ್ಟು ತೇಪೆ ಹಚ್ಚುವ ಕಾರ್ಯದ ಮೂಲಕ ಅದನ್ನ ಸರಿಪಡಿಸಲು ಪ್ರಯತ್ನಿಸ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಹಿಂದುಳಿದ ವರ್ಗಗಳ ಉನ್ನತ ಪರಿಕಾರ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನ ಎಲ್ಲಾ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲೇಬೇಕಾದ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ತೆಗೆದು ವಿದ್ಯಾರ್ಥಿಗಳಿಗೆ ಐಚ್ಛಿಕವಾದ ಕನ್ನಡ ಪಠ್ಯಪುಸ್ತಕದಲ್ಲಿ ಸೇರ್ಪಡೆಗೊಳಿಸಿ ಬಿಲ್ಲವ ಸಮಾಜದ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಇದೆ. ಇದನ್ನು ಯಾವತ್ತಿಗೂ ಕೂಡ ಬಿಲ್ಲವ ಸಮಾಜ ಒಪ್ಪೋದಿಲ್ಲ. ಈಗ ಮತ್ತೊಮ್ಮೆ ಸರ್ಕಾರ ಹಾಗೂ ಶಿಕ್ಷಣ ಸಚಿವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಸಮಾಜದ ಆಗ್ರಹದಂತೆ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿಯೇ ನಾರಾಯಣ ಗುರುಗಳ ಜೀವನ ಚರಿತ್ರೆ ಈ ಹಿಂದೆ ಇದ್ದಂತೆ ಮುದ್ರಿಸಬೇಕು. ಇಲ್ಲದಿದ್ದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ 26 ಪಂಗಡಗಳು ಮತ್ತು ಹಿಂದುಳಿದ ವರ್ಗದ ಇತರ ಸಮಾಜದವರನ್ನ ಹಾಗೂ ನಾರಾಯಣ ಗುರುಗಳ ಎಲ್ಲ ಅನುಯಾಯಿಗಳನ್ನ ಸೇರಿಸಿಕೊಂಡು ಇದರ ವಿರುದ್ಧ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಹೇಳಿದ್ರು. ನಾರಾಯಣ ಗುರುಗಳ ಹೆಸರಿನಲ್ಲಿ ಇರುವಂತಹ ಬಿಲ್ಲವರು, ಈಡಿಗರು, ನಾಮಧಾರಿ ಮುಂತಾದ 26 ಸಮಾಜಗಳಿದೆ. ಈ ರಾಜ್ಯದ ಜನಸಂಖ್ಯೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಈ ಸಮಾಜವನ್ನು ಕಡೆಗಣಿಸುವಂಥದ್ದು, ಈ ಸಮಾಜವನ್ನು ಏನೇ ಮಾಡಿದರೂ ಇದು ನಮ್ಮ ಜೊತೆ ಇದೆ ಅನ್ನುವಂಥ ಒಂದು ವಿಶ್ವಾಸದಿಂದ ಈ ಸಮಾಜವನ್ನು ಒಂದು ರೀತಿ ಅವಗಣನೆ ಮಾಡುವಂಥ ಕೆಲಸ ಇವತ್ತಿನ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳಿದರೆ ಬಹುಶಃ ತಪ್ಪಲ್ಲ. ಇವತ್ತು ಬಂದಿರುವಂಥ ಯಾವೊಂದು ಪಠ್ಯಪುಸ್ತಕ ಬಂದಿದೆ ಅದನ್ನು ಇವತ್ತು ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ತಕ್ಷಣ ಇದನ್ನು ಸರಿಪಡಿಸಬೇಕು. ಯಾವ ರೀತಿ ಕನ್ನಡ ಪುಸ್ತಕಕ್ಕೆ ಕೊನೆಯ ಹಂತದಲ್ಲಿ 8 ಪುಟದ ಆ ಒಂದು ಹೊಸ ಪಾಠವನ್ನು ಸೇರಿಸಿದ್ರು, ಅದರ ಬದಲಾಗಿ ಆ 8 ಪುಟಗಳ ಪೂರಕ ಪಠ್ಯವನ್ನು ಅದನ್ನು ಸಮಾಜ ವಿಜ್ಞಾನ 10ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯದಲ್ಲೇ ಬರಬೇಕು. ಎಲ್ಲರೂ ಗುರುಗಳ ಬಗ್ಗೆ ತಿಳ್ಕೊಳ್ಳುವಂತಾಗಬೇಕು. ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಯಾವುದು ಜಾತಿಯ ಮಧ್ಯೆ ಸಂಘರ್ಷಗಳು, ಧರ್ಮದ ಮಧ್ಯೆ ಸಂಘರ್ಷಗಳು ಇದಿದೆ. ಅದರಿಂದ ಇವತ್ತು ಸಮಾಜ ಹೊರಗಡೆ ಬರಬೇಕಿದ್ರು ಕೂಡ ನಾವೆಲ್ಲರೂ ದೇವರ ಮಕ್ಕಳು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಹೇಳಿದಂಥ ಆ ಮಾತುಗಳು ಮತ್ತೊಮ್ಮೆ ಸಮಾಜದಲ್ಲಿ ಅನುರಣಿಸಬೇಕು. ಅದು ಆಗಬೇಕಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಪಠ್ಯ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರಬೇಕಂತ ಆಗ್ರಹವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇವೆ. ತಪ್ಪಿದಲ್ಲಿ ಇದಕ್ಕೆ ಮತ್ತೊಮ್ಮೆ ಯಾವ ರೀತಿಯ ಒಂದು ಸ್ತಬ್ಧಚಿತ್ರ ಸಂದರ್ಭದಲ್ಲಿ ಹೋರಾಟ ನಡೆದಿತ್ತು, ಇಡೀ ಸಮಾಜ ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬಿಲ್ಲವ, ಈಡಿಗ, ನಾಮಧಾರಿಯಾದಂತಹ 26 ಪಂಗಡಗಳು ಒಟ್ಟು ಸೇರಿಕೊಂಡು ರಾಜ್ಯದಾದ್ಯಂತ ಮುಂದಿನ ದಿವಸದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯ ಅಧ್ಯಕ್ಷನಾಗಿ ಇವತ್ತು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೇ 22ನೇ ತಾರೀಕಿನವರೆಗೆ ಮೊದಲು ಕನ್ನಡ ಲ್ಯಾಂಗ್ವೇಜ್ನ ಪಠ್ಯಪುಸ್ತಕ ಕೂಡ ಪ್ರಿಂಟಾಗಿ ಬಂದಿರುತ್ತೆ. ಅದು 192 ಪೇಜ್, 182 ಪೇಜ್, 92 ಪೇಜ್ ಏನೋ ಇರುತ್ತೆ. ಅದರಲ್ಲಿ ನಾವು ಚೆಕ್ ಮಾಡಿದಾಗ ಕೂಡ ಎಲ್ಲಿಯೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಅಧ್ಯಾಯ ಅದರಲ್ಲಿ ಇರುವುದಿಲ್ಲ. ಅದರ ನಂತರ 2 ದಿವಸ ಶಿಕ್ಷಣ ಇಲಾಖೆ ವೆಬ್ಸೈಟನ್ನು ಬ್ಲಾಕ್ ಮಾಡಲಾಯಿತು. ಮತ್ತೆ 24ಕ್ಕೆ ಓಪನ್ ಆದಾಗ ನಾವು ಟೆಕ್ಸ್ಟ್ ಪುಸ್ತಕ ನೋಡಿದಾಗ ಅದರಲ್ಲಿ ಅದನ್ನು 200 ಪೇಜಿಗೆ ಹೋಗಿರುತ್ತೆ. ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಒಂದು ಅಧ್ಯಯನ ಇತ್ತು. ಆದರೆ ನಾವಿಲ್ಲಿ ಏನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಸ್ವಾಮಿ ನೀವು ಮಾಡಿರುವಂಥ ಕನ್ನಡ ಪಠ್ಯಪುಸ್ತಕ ಅದು ಕೇವಲ ಕನ್ನಡ ಮಾಧ್ಯಮದಲ್ಲಿ ಓದುವವರಿಗೆ ಮಾತ್ರ, ಅಥವಾ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಯುತ್ತಿರುವಂತಹ ಕನ್ನಡವನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶ, ಬೇರೆಯವರಿಗೆ ನಾರಾಯಣ ಗುರುಗಳ ವಿಚಾರಗಳ ಬಗ್ಗೆ ಏನು ಅದರಲ್ಲಿ ತಿಳಿಯುವುದಿಲ್ಲ. ಸ್ವಾಮಿ, ನಿಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಇಷ್ಟೇ ಗೊತ್ತಿರುವುದಾ? ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ನಿಮಗೆ ಗೌರವ ಇಲ್ವಾ? ಈ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರೆಂದು ಅದ್ಭುತ ಸಂದೇಶವನ್ನು ನೀಡಿ ದೇವರು ಪ್ರತಿಯೊಬ್ಬರ ಆತ್ಮದಲ್ಲಿದ್ದಂಥ ಒಂದು ಅದ್ಭುತ ಸಂದೇಶವನ್ನು ಕೊಟ್ಟಂಥವರು ಇನ್ನು ನಾವೆಲ್ಲ ನೋಡ್ತಾ ಇದ್ದೀರಿ. ಈ ಜಗತ್ತಿನಲ್ಲಿ ಜನಾಂಗೀಯ ದೇಶಗಳು, ಕೋಮು ಗಲಭೆಗಳು ನಡೆಯುತ್ತಿರುವಂಥ ಈ ಒಂದು ಸಮಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಎಷ್ಟು ಪ್ರಸ್ತುತವಾಗಿದೆ, ಎಷ್ಟು ಇದು ಮಕ್ಕಳಿಗೆ ಎಷ್ಟು ಅನಿವಾರ್ಯ ಆಗಿದೆ. ಇಂಥ ಸಮಯದಲ್ಲಿ ನೀವು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಅಧ್ಯಯನವನ್ನು ತೆಗಿತೀರಿ ಅಂತ ಆದರೆ, ಉದ್ದೇಶಪೂರ್ವಕವಾಗಿ ಮಾಡ್ತಿರೋದಾದರೆ ಇದನ್ನು ಯಾರು ಕೇಳುವವರಿಲ್ವಾ? ಇದಕ್ಕೆ ನೀವು ಉತ್ತರಿಸಬೇಕಾಗುತ್ತೆ. ಇವತ್ತು
ಏನೋ ನಾವು ರಾಜಕೀಯ ಎಲ್ಲದನ್ನು ರಾಜಕೀಯ ಮಾಡೋದಲ್ಲ, ರಾಜಕೀಯ ಮಾಡುವಂಥ ವಿಚಾರದಲ್ಲಿ ನೀವು ರಾಜಕೀಯ ಮಾಡಿ, ನಾವು ನಿಮ್ಮನ್ನು ಮಾತನಾಡಲಿಕ್ಕೆ ಬರೋದಿಲ್ಲ. ಆದರೆ ನೀವು ಎಲ್ಲ ವಿಚಾರದಲ್ಲೂ ನೀವು ರಾಜಕೀಯ ಮಾಡಲಿಕ್ಕೆ ಹೋದರೆ ಖಂಡಿತ ಜನಗಳೀಗ ಬುದ್ಧಿವಂತರಾಗ್ತಿದ್ದಾರೆ, ನಿಮಗೆ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತಾರೆ.